ಒಂದು ತುಂಬನೇ ಸುಲಭವಾಗಿ ಮತ್ತು ತುಂಬನೇ ರುಚಿಯಾಗಿ ಮಾಡಬಹುದಾದಂತಹ ಟೊಮೆಟೊ ಬಿರಿಯಾನಿನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಇದನ್ನ ಬೇಕಾದರೆ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಡಿನ್ನರ್ಗೆ ಯಾವುದಕ್ಕೆ ಬೇಕಾದರೂ ಮಾಡ್ಕೋಬಹುದು ತುಂಬನೇ ಸುಲಭವಾಗಿ. ರೆಸಿಪಿ ನೋಡಿ ಟ್ರೈ ಮಾಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಟೊಮೆಟೊ ಬಿರಿಯಾನಿನ ಮಾಡಲಿಕ್ಕೆ ಮೊದಲಿಗೆ 2 ಲೋಟದಷ್ಟು ಬಾಸ್ಮತಿ ರೈಸನ್ನು ನೀರಲ್ಲಿ ನೆನೆ ಹಾಕಬೇಕು. ಬಾಸ್ಮತಿ ರೈಸ್ ಇಲ್ಲ ಅಂದಿದ್ರೆ ನಾರ್ಮಲ್ ರೈಸಲ್ಲೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ರೈಸನ್ನು ಮಾತ್ರ ಬಿರಿಯಾನಿ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಿ ಇಟ್ಬಿಡಿ. ಮೊದಲಿಗೆ ನಾವೊಂದು ಟೊಮೆಟೊ ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ 8 ತೆಸಲು ಬೆಳ್ಳುಳ್ಳಿ, 1 ತುಂಡು ಶುಂಠಿ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಟ್ ಮಾಡಿರುವಂಥ ಟೊಮೆಟೊ, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಈ ಪೇಸ್ಟ್ ರೆಡಿ ಆಗಿದೆ. ಈ ಬಿರಿಯಾನಿನ ನಾನು ಕುಕ್ಕರಲ್ಲೇ ಮಾಡ್ತೀನಿ. ಓಪನ್ ಪಾತ್ರೆಯಲ್ಲೂ ಮಾಡ್ಬೋದು, ಕುಕ್ಕರಲ್ಲಿ ಮಾಡಿದರೆ ತುಂಬ ಸುಲಭ. ಮೊದಲು ಕುಕ್ಕರನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅದಾದ ನಂತರ 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೇನೆ. ಹಾಗೆಯೇ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಕೂಡ ಹಾಕೊತಾ ಇದ್ದೇನೆ. ಎರಡನ್ನ ಮಿಕ್ಸ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ಈಗ ಗರಂ ಮಸಾಲ ಇಂಗ್ರೀಡಿಯೆಂಟ್ಸ್ ಅದೇನು ಅಂತಂದರೆ 1-2 ಸ್ಟಾರ್, 2 ಪಲಾವ್ ಎಲೆ, 4 ಲವಂಗ, 5 ಏಲಕ್ಕಿ, 1 ತುಂಡು ಚಕ್ಕೆ, 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/4 ಟೇಬಲ್ ಸ್ಪೂನಷ್ಟು ಸೊಂಪು, ಇಷ್ಟನ್ನು ಒಟ್ಟಿಗೆ ಹಾಕೊತಾ ಇದ್ದೇನೆ. ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪದಲ್ಲಿ. ಈ ಮಸಾಲ ಇಂಗ್ರೀಡಿಯೆಂಟ್ಸ್ ಇದು ಫ್ಲೇವರ್ ಬಿಡಬೇಕು. ಗರಂ ಮಸಾಲದು ಫ್ಲೇವರ್ ಚೆನ್ನಾಗಿ ಬಿಟ್ಟಿದೆ. ಈಗ ಇದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕೊಳ್ಳಿ. ಈರುಳ್ಳಿನ ತುಂಬಾನೇ ಚೆನ್ನಾಗಿ ನಾವು ಬಿರಿಯಾನಿಗೆ ಯಾವ ಥರ ಫ್ರೈ ಮಾಡ್ತೀವಿ ಆ ಥರ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮೀಡಿಯಂ ಫ್ರೈ ಆಗಿದೆ, ಇಷ್ಟು ಸಾಕಾಗಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೀಗ 2 ದೊಡ್ಡದಾಗಿರುವಂಥ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊನ. ಟೊಮೆಟೊ ಬೇಗ ಮೆತ್ತಗಾಗಲು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕೊಳ್ಳಿ. ಈಗ ಟೊಮೆಟೊ ಮೆತ್ತಗಾಗೋ ಥರ ಇದನ್ನು ನಾವು ಫ್ರೈ ಮಾಡ್ತಾ ಇರಬೇಕು. ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ರೆ ಒಂದು 2-3 ನಿಮಿಷಕ್ಕೆ ಟೊಮೆಟೊ ಈ ಥರ ಮೆತ್ತಗಾಗುತ್ತೆ. ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ. ಈಗ ಇದಕ್ಕೆ ರೆಡಿ ಮಾಡಿಟ್ಕೊಂಡಿರುವಂತಹ ಪೇಸ್ಟನ್ನು ಅಥವಾ ಮಸಾಲನ ಹಾಕೊಳ್ಳಿ. 1/4 ಕಪ್ಪಷ್ಟು ಮೊಸರು, ಅರ್ಧ ಟೇಬಲ್ ಸ್ಪೂನಷ್ಟು ಖಾರ ಪುಡಿ, 2 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್, ಮತ್ತೆ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಫ್ಲೇವರಿಗೆ, ಇದು ಆಪ್ಷನಲ್. 1/4 ನಿಂಬು ರಸ, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ನಾವು ಉರಿನ ಕಮ್ಮಿ ಇಟ್ಕೊಂಡು 2-3 ನಿಮಿಷ ಇದನ್ನ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಮಸಾಲದು ಹಸಿ ಫ್ಲೇವರ್ ಹೋಗಬೇಕು. ಉರಿ ಜಾಸ್ತಿ ಯಾವುದೇ ಕಾರಣಕ್ಕೆ ಇಟ್ಕೋಬೇಡಿ, ಯಾಕಂತಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಮಸಾಲ ಕರೆಕ್ಟಾಗಿ ಬೆಂದಿದೆ. ಒಂದು 2-3 ನಿಮಿಷ ಆಗಿದೆ. ಈಗ ನೆನೆ ಹಾಕಿರುವಂಥ ರೈಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನು ನೀಟಾಗಿ ಬಸಿದ್ಬಿಟ್ಟು ಹಾಕೊಳ್ಳಿ. ರೈಸನ್ನು ಹಾಕಿದ ನಂತರ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ಜೊತೆ ಮೆಲ್ಲಗೆ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂತಂದರೆ ಬಾಸ್ಮತಿ ರೈಸ್ ಆಗಿರೋದ್ರಿಂದ ಬೇಗ ಕಟ್ಟಾಗುತ್ತೆ. ಈಗ ಇದಕ್ಕೆ ನೀರನ್ನು ಹಾಕೊತಾ ಇದ್ದೇನೆ. 2 ಲೋಟ ಬಾಸ್ಮತಿ ರೈಸಿಗೆ 3/4 ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೇನೆ. ನಾರ್ಮಲ್ ರೈಸ್ ಆದರೆ 1:2 ರೇಷಿಯೋದಲ್ಲಿ ಹಾಕೊಳ್ಳಿ. ಬಾಸ್ಮತಿ ರೈಸಿಗೆ ಸ್ವಲ್ಪ ಕಮ್ಮಿ ನೀರು. 1:2 ಅಂತಂದರೆ 1 ಲೋಟ ರೈಸಿಗೆ 2 ಲೋಟದಷ್ಟು ನೀರನ್ನು ಹಾಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಏನಾದರೂ ಫ್ಲೇವರ್ ಕಮ್ಮಿ ಅಂತ ಅನಿಸಿದರೆ, ಉಪ್ಪು, ಹುಳಿ, ಖಾರ ಏನಾದರೂ ಕಮ್ಮಿ ಅಂತ ಅನಿಸಿದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕೊನೆಯದಾಗಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊತಾ ಇದ್ದೇನೆ ಮೇಲ್ಗಡೆಯಿಂದ. ಇಷ್ಟೇ. ಇದನ್ನ ನಾವಿವಾಗ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಇಡಬಹುದು. ವಿಶಲನ್ನು ಮುಚ್ಚಿಬಿಟ್ಟು
ಹೈ ಫ್ಲೇಮಲ್ಲಿಟ್ಟು 2 ವಿಷಲ್ ಹಾಕಿಸ್ಕೊಳ್ಳೋಣ. 2 ವಿಷಲ್ ಆಗಿದೆ. ಇವಾಗ ಸ್ಟವನ್ನು ಬಂದ್ ಮಾಡಿಬಿಟ್ಟು ಇದರದ್ದು ಪ್ರೆಷರ್ ಇದೆಯಲ್ವ ಕಂಪ್ಲೀಟಾಗಿ ತಣ್ಣಗಾಗೋ ತನಕ ಬಿಟ್ಬಿಡೋಣ. ಆಲ್ಮೋಸ್ಟ್ ತಣ್ಣಗಾಗಿದೆ. ಇವಾಗ ನೋಡಿ ಇಷ್ಟೇ, ಎಷ್ಟು ಸುಲಭವಾಗಿ ರುಚಿಯಾಗಿರುವಂಥ ಟೊಮೆಟೊ ಬಿರಿಯಾನಿನ ಮಾಡ್ಕೊಂಡ್ವಿ ಅಂತ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಿರ್ಬೋದು, ಲಂಚ್ಗಿರ್ಬೋದು, ಡಿನ್ನರ್ಗಿರ್ಬೋದು, ಯಾರು ಬೇಕಾದರೂ ತುಂಬಾ ಸುಲಭವಾಗಿ ಮಾಡ್ಬೋದು. ಏನೂ ಕಷ್ಟ ಇಲ್ಲ. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಇದು ಮತ್ತು ಅಷ್ಟೇ ರುಚಿಯಾಗಿರುವಂಥ ರೆಸಿಪಿ ಇದು. ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನನಗೆ ಮರೆಯದೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಹೇಗೆ ಬಂತು ಅನ್ನೋದು ಕೂಡ. ಥ್ಯಾಂಕ್ಸ್ ಎಲ್ರಿಗೂ.